ಶುಕ್ರವಾರ ದಕ್ಷಿಣ ಕನ್ನಡ ಜಿಲ್ಲಾ ಕಾಂಗ್ರೆಸ್ ಕಚೇರಿಯಲ್ಲಿ ಸುದ್ದಿಗೋಷ್ಠಿಯನ್ನುದ್ದೇಶಿಸಿ ಮಾತನಾಡಿದ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷ ಹರೀಶ್ ಕುಮಾರ್ ಅವರು, ದೇಶದ ಪ್ರಧಾನಿ ನರೇಂದ್ರ ಮೋದಿ ಅಮೆರಿಕ ಅಡಿಯಾಳಾಗಿ ವರ್ತಿಸುತ್ತಿರುವುದು ಖಂಡನೀಯ. ರಷ್ಯಾದಿಂದ 30 ದಿನಕ್ಕೆ ಕಚ್ಚಾ ತೈಲ ಖರೀದಿಗೆ ಷರತ್ತುಬದ್ಧ ಒಪ್ಪಿಗೆ ನೀಡಿರುವುದೇ ಇದಕ್ಕೆ ನಿದರ್ಶನ ಎಂದರು. ಇರಾನ್ ಅಮೆರಿಕ ಸಂಘರ್ಷ ಪ್ರಪಂಚಕ್ಕೆ ಆಪತ್ತಾಗಿದ್ದು, ಇಂತಹ ಸಂದಿಗ್ಧ ಸ್ಥಿತಿಯಲ್ಲಿ ಭಾರತ ಮೋದಿಯವರು ದ್ವಂದ್ವ ನಿಲುವಿನಲ್ಲಿ ದೇಶವನ್ನು ಯಾವ ಮಟ್ಟಕ್ಕೆ ಕೊಂಡೊಯ್ಯುತ್ತಿದ್ದಾರೆ ಗೊತ್ತಿಲ್ಲ. ಇರಾನ್ ಮೇಲಿನ ದಾಳಿ ಬಗ್ಗೆ ಅಸ್ಪಷ್ಟ ನಿರ್ಧಾರ ಪ್ರಕಟಿಸಿದ್ದಾರೆ ಎಂದು ಟೀಕಿಸಿದರು. ಯುಪಿಎ ಸರ್ಕಾರದ ಅವಧಿಯಲ್ಲಿ ಎಲ್ಪಿಜಿ ದರ ಏರಿಕೆ ವಿರುದ್ಧ ಬೀದಿಗಿಳಿದಿದ್ದ ಕೇಂದ್ರ ಸಚಿವೆ ಶೋಭಾ ಕರಂದ್ಲಾಜೆ ಅವರು ಈಗ ಎಲ್ಲಿ ಅವಿತು ಕುಳಿತಿದ್ದಾರೆ. ಕಮರ್ಷಿಯಲ್ ಎಲ್ಪಿಜಿ ಸಂಪೂರ್ಣ ಕೊರತೆಯಾಗಿದ್ದು, ಪ್ರತಿಯೊಂದು ವ್ಯವಹಾರದ ಮೇಲೆ ಭಾರೀ ಹೊಡೆತ ಬಿದ್ದಿದೆ. ದೇಶಾದ್ಯಂತ ಎಸ್ಮಾ ಜಾರಿ ಮಾಡಲಾಗಿದ್ದು, ಅಗತ್ಯ ವಸ್ತುಗಳಿಗೆ ಸಮಸ್ಯೆ ಆರಂಭವಾಗಿದೆ. ಸಾವಿರಾರು ಹೋಟೆಲ್ ವ್ಯವಹಾರಗಳು ಬಂದಾಗಿದ್ದು, ದೇಶದ ಆರ್ಥಿಕತೆಗೆ ದೊಡ್ಡ ಹೊಡೆತ ಬಿದ್ದಿದೆ ಎಂದರು. ಉತ್ಪತ್ತಿ ಮಾಡುವಂತಹ ಎಲ್ಲ ದೇಶಗಳು ಕೂಡ ಇವತ್ತು ಅನಿಲ ಸ್ಥಗಿತಗೊಳ್ಳುವಂತಹ ಕೆಲಸ, ಅನಿಲ ಸ್ಥಾವರಗಳಿಗೆ ಪರಸ್ಪರ ಬಾಂಬ್ ಹಾಕೊಳ್ತಾ ಇದರ ಅಭಾವ ಕೊರತೆ ಉಂಟಾಗಿದೆ. ಭಾರತ ದೇಶದಲ್ಲಿ ಕೂಡ ಬಹಳಷ್ಟು ಕೊರತೆಯನ್ನು ನಾವು ಕಾಣ್ತಾ ಇದ್ದೇವೆ. ಯುದ್ಧ ಪ್ರಾರಂಭ ಆಗುವುದಕ್ಕೆ ಮೊದಲೇ ಸಿಲಿಂಡರ್ ಬೆಲೆ 60 ರೂಪಾಯಿ ಜಾಸ್ತಿ ಆಗಿದೆ. ಸಿಲಿಂಡರ್ ಬೆಲೆ 60 ರೂಪಾಯಿ ಜಾಸ್ತಿ ಆಗಿದ್ದ ಬಗ್ಗೆ ಯಾರು ಕೂಡ ಮಾತನಾಡಿಲ್ಲ. ಬಿಜೆಪಿ ಸಂಸದರು ಮಾತಾಡಲಿಲ್ಲ. ಶೋಭಕ್ಕ ಮೊದಲೇ ಮಾತಾಡಬೇಕಿತ್ತು. ಯಾಕೆಂತ ಹೇಳಿದ್ರೆ, ನಾವು ಯುಪಿಎ ಸರ್ಕಾರ 10 ರೂಪಾಯಿ ಜಾಸ್ತಿ ಮಾಡಿದ್ರೆ ಸಾರ್ವಜನಿಕ ಬೀದಿಯಲ್ಲಿ ಬಂದು ಸೌದೆ ಒಲೆ ಹಾಕಿ ಚಾ ಮಾರ್ತಿದ್ದವರು ಶೋಭಕ್ಕ. ಬಹುಶಃ ಈಗ ಇತ್ತೀಚಿನ ದಿನಗಳಲ್ಲಿ ಅವ್ರದ್ದು ಅಡ್ರೆಸ್ಸೇ ಇಲ್ಲ. ಉಡುಪಿ ಸಂಸದರಾಗಿರುವಾಗ ಕೂಡ ಅವರು ಸುದ್ದಿ ಇರಲಿಲ್ಲ. ಇವತ್ತು ಬೆಂಗಳೂರು ಸಂಸದರು, ಕೇಂದ್ರದ ಮಂತ್ರಿಗಳು, ಆದರೂ ಚಕಾರವನ್ನು ಎತ್ತುದಿಲ್ಲ ಅವರು. ನಮ್ಮ ಸಂಸದರಿರಲಿ, ಶಾಸಕರಿರಲಿ, ಯಾರು ಕೂಡ ಇದರ ಬಗ್ಗೆ ಮಾತನಾಡುವುದಿಲ್ಲ. ಕರ್ನಾಟಕ ಸರ್ಕಾರ 1 ರೂಪಾಯಿ ಜಾಸ್ತಿ ಮಾಡಿದರೆ ಅಲ್ಲೋಲ ಕಲ್ಲೋಲ ಮಾಡ್ತಾರೆ. ಇವತ್ತು ಗ್ಯಾಸ್ನ ಬೆಲೆ 60 ರೂಪಾಯಿ ಜಾಸ್ತಿ ಆಗಿದೆ ಒಂದು ಕಡೆ, ಇನ್ನೊಂದು ಕಡೆ ನಾನ್ ಡೊಮೆಸ್ಟಿಕ್. ರಾಜ್ಯ ಬಜೆಟ್ನಲ್ಲಿ ಮದ್ಯ ದರ ಏರಿಕೆ, ಕರಾವಳಿ ಕಡೆಗಣನೆ ಬಗ್ಗೆ ಮಾಧ್ಯಮದವರು ಕೇಳಿದ ಪ್ರಶ್ನೆಗೆ, ಕರಾವಳಿಗೆ ವಿಶೇಷ ಅನುದಾನ ನೀಡಿರುವ ಬಗ್ಗೆ ಮಾಧ್ಯಮಗಳಲ್ಲೇ ಸುದ್ದಿಯಾಗಿದೆ. ಮದ್ಯ ನೀತಿಯಿಂದ ದರ ಏರಿಕೆಯಾದರೂ ಪರೋಕ್ಷವಾಗಿ ಇದು ಪ್ರಯೋಜನವಾಗಲಿದೆ ಎಂದು ಹರೀಶ್ ಕುಮಾರ್ ನುಡಿದರು. ಮೂಡಾ ಅಧ್ಯಕ್ಷ ಸದಾಶಿವ ಉಳ್ಳಾಲ್, ಜಿಲ್ಲಾ ಕಾಂಗ್ರೆಸ್ ಉಪಾಧ್ಯಕ್ಷ ಶುಭೋದಯ ಆಳ್ವ, ಮಾಜಿ ಮೇಯರ್ ಶಶಿಧರ್ ಹೆಗ್ಡೆ, ಗುರುಪುರ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಪದ್ಮನಾಭ ಕೋಟ್ಯಾನ್, ಪ್ರಧಾನ ಕಾರ್ಯದರ್ಶಿ ಟಿಕೆ ಸುಧೀರ್, ನೀರಜ್ ಪಾಲ್, ನಗರ ಬ್ಲಾಕ್ ಅಧ್ಯಕ್ಷೆ ಅಪ್ಪಿ, ಎನ್ಎಸ್ಯುಐ ಅಧ್ಯಕ್ಷ ಸುಹಾನ್ ಆಳ್ವ, ಮುಖಂಡರಾದ ಸಲೀಂ, ಜಯಶೀಲ ಅಡ್ಯಂತಾಯ ಸುದ್ದಿಗೋಷ್ಠಿಯಲ್ಲಿದ್ದರು.